ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೆ ಮಂಗಳೂರು ಪ್ರೆಸ್ ಕ್ಲಬ್ ಮತ್ತು ಪತ್ರಿಕಾ ಭವನ ಟ್ರಸ್ಟ್ ಸಹಭಾಗಿತ್ವದಲ್ಲಿ ಇವತ್ತು ನಾವು ಪತ್ರಕರ್ತರಿಗೆ ಮತ್ತು ಪತ್ರಕರ್ತರ ಕುಟುಂಬದವರಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ಕೈತೋಟದ ಕ್ರಾಂತಿ ಎಂಬ ವಿಷಯದ ಕುರಿತು ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಅಂದರೆ ಯಾಕಂದರೆ ಸಾಕಷ್ಟು ಮಂದಿ ಪತ್ರಕರ್ತರ ಮನೆಯ ಆವರಣದಲ್ಲಿ, ಮನೆಯ ಟೆರೇಸಿನಲ್ಲಿ ಇವತ್ತು ಸ್ಥಳಾವಕಾಶ ಇದೆ. ನಮ್ಮ ಮನೆಯಲ್ಲಿ ನಾವೇನು ಮಾಡ್ತೇವೆ, ತರಕಾರಿಗಳನ್ನು ಬೆಳೆಸ್ತೇವೆ, ಇವತ್ತು ಅದನ್ನು ಬಳಸಿಕೊಳ್ಳುವುದರಲ್ಲಿ ಪತ್ರಕರ್ತರಿಗೆ ಕೂಡ ಒಂದು ಸಾಕಷ್ಟು ತರಬೇತಿ ಅಗತ್ಯ ಇದೆ. ಅದರೊಟ್ಟಿಗೆ ನಾವು ಇವತ್ತು ಬಳಸುವ ಪದಾರ್ಥಗಳು ಕೂಡ ಎಲ್ಲ ನಾವು ತರಕಾರಿಗಳನ್ನು ಹೇಳಿ ಅದು ವಿಷಯುಕ್ತ ತರಕಾರಿಗಳು ಎಂಬ ಮಾಹಿತಿ ಕೂಡ ಇದೆ. ಹಾಗಾಗಿ ನಾವು ಸೇವಿಸುವ ತರಕಾರಿ ವಿಷಯುಕ್ತ ಆಗಿರುವುದು. ಅದಕ್ಕಾಗಿ ಸಾವಯವ ತರಕಾರಿಗಳನ್ನು ಸೇವಿಸಿದರೆ, ನಾವೇ ಅದನ್ನು ಬೆಳೆಸಿದರೆ ನಮಗೆ ಅದು ಬಹಳಷ್ಟು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಇಟ್ಕೊಂಡಿದ್ದೇವೆ. ನಮಗೆ ನಮ್ಮ ಪತ್ರಕರ್ತರಾದ ಸುಶೀಲೇಂದ್ರ ಕುಡಪಾಡಿಯವರು ಈ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಉತ್ತಮ ಎಂಬ ಸಲಹೆ ಕೊಟ್ಟ ಮೇರೆಗೆ ನಾವು ಈ ಕಾರ್ಯಕ್ರಮವನ್ನು ನಾವು ಇವತ್ತಿಲ್ಲಿ ಹಮ್ಮಿಕೊಂಡಿದ್ದೇವೆ. ರತ್ನಾಕರ್ ಅವರು ನಮ್ಮ ಶಾಲೆಗಳಲ್ಲಿ ಸುಮಾರು ನಮ್ಮದು ಜಿಲ್ಲೆಯಲ್ಲಿ 1898 ಶಾಲೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಅದರಲ್ಲಿ ಮಕ್ಕಳಲ್ಲಿ ನಾವು ಆ ಒಂದು ಬೀಜವನ್ನು ಬಿತ್ತಿದರೆ, ಸಾವಯವ ಕೃಷಿಯ ಬಗ್ಗೆ ಒಂದು ಮಹತ್ವವನ್ನು ಮಕ್ಕಳಲ್ಲಿ ಬಿತ್ತಿದರೆ, ಮಕ್ಕಳು ಈ ದೇಶದ ಮುಂದಿನ ಪ್ರಜೆಗಳು, ಭವಿಷ್ಯತ್ ಪ್ರಜೆಗಳು. ಅವರು ತಂದೆಯವರಿಗೆ, ಅವರ ರೈತರಿಗೆ, ಅವರ ಅಪ್ಪರಿಗೆ ಹೋಗಿ ಹೇಳ್ತಾರೆ. ಹಾಗಾಗಿ ಅಲ್ಲಿಂದ ಅದು ಪ್ರಾರಂಭ ಆಗಬೇಕು ಅನ್ನುವಂಥ ಉದ್ದೇಶವು ಕೂಡ ಒಂದು ಒಳ್ಳೆಯದು. ಹಾಗಾಗಿ ಈಗ ನಾವು ಕಳೆದ ವರ್ಷ ನಾವು ಪೌಷ್ಟಿಕ ಕೈತೋಟ ಅಂತೇಳಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 67 ಅಕ್ಷರ ಕೈತೋಟ ಅಂತ ನಾವು ಅದನ್ನು ಹೆಸರನ್ನು ಚೇಂಜ್ ಮಾಡಿದ್ದೇವೆ. ಈಗ ಅಕ್ಷರ ಕೈತೋಟ ಅಂಥೇಳಿ ಯಾವ ಶಾಲೆಗಳಲ್ಲಿ ಕಾಂಪೌಂಡ್ ಇದೆ, ನೀರಿನ ವ್ಯವಸ್ಥೆ ಇದೆ, ಜಾಗ ಇದೆ, ಅಂಥ ಕಡೆ ಸುಮಾರು ಕಳೆದ 1 ವರ್ಷದಲ್ಲಿ ನಾವು 67 ಶಾಲೆಗಳಲ್ಲಿ ಅಕ್ಷರ ಕೈತೋಟವನ್ನು ಮಾಡಿದ್ದೇವೆ. ಈಗ ನಾವೊಂದು ಅಸೆಸ್ಮೆಂಟ್ ಮಾಡಿ ಎಲ್ಲೆಲ್ಲಿ ಅಂಗನವಾಡಿಗಳು ಅಥವಾ ಹಾಸ್ಟೆಲ್ಗಳು, ಶಾಲೆಗಳಲ್ಲಿ ಕಾಂಪೌಂಡ್ ವಾಲ್ ಇದ್ದು ಅಥವಾ ನೀರಿನ ಫೆಸಿಲಿಟಿ ಇದ್ದರೆ ಅಂಥ ಕಡೆ ಕಡ್ಡಾಯವಾಗಿ ಅಕ್ಷರ ಕೈತೋಟವನ್ನು ಮಾಡಬೇಕು ಅಂತ ಸುತ್ತೋಲೆಯನ್ನು ಕೂಡ ನಾನು ಜಿಲ್ಲಾ ಪಂಚಾಯತಿಯಿಂದ ಕಳೆದ ಬಾರಿ ಕಳಿಸ್ಕೊಟ್ಟಿದ್ದೇನೆ. ಅದರಲ್ಲಿ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋದು ಅಂತ ಹೇಳಿದರೆ, ಆ ಅಕ್ಷರ ಕೈತೋಟದ ಪರಿಕಲ್ಪನೆ ಏನಿದೆ ಅದರಲ್ಲಿ ಶೇಕಡ ಒಂದು 50ರಷ್ಟು ಸಾವಯವ ಬೆಳೆಗಳು, ಸಾವಯವ ಒಂದು ಪೌಷ್ಟಿಕಾಂಶ ಇರತಕ್ಕಂಥ ಮತ್ತು ಸಾವಯವ ಹಣ್ಣುಗಳನ್ನು ಬೆಳೆಯುವಂಥ ರೀತಿಗಳನ್ನು ಒಂದು ನಮ್ಮ ಟೀಚರ್ಸ್ಗೆ ತರಬೇತಿಯನ್ನು ಕೊಡಿ ಅಂತ ನಾನು ಅವ್ರಿಗೆ ಕೇಳಿಕೊಂಡೆ. ಅವರು ಕೂಡ ಪ್ರತಿ ತಾಲೂಕಿಗೆ ನಾವು ಹೋಗಿ ಕೊಡ್ತೇವೆ ಸರ್, ನಿಮ್ಮ ಟೀಚರ್ಸ್ನ ಮತ್ತು SDMನ ಅಧ್ಯಕ್ಷರನ್ನ ಅದರಲ್ಲೂ ವಿಶೇಷವಾಗಿ ಕರೆದು ಕಳಿಸಿ ಅಂತ. ಈಗ ನಾವು ಬಂಟ್ವಾಳದಲ್ಲಿ ಮೊದಲನೇ ಹಂತದಲ್ಲಿ ಫಿಕ್ಸ್ ಮಾಡಿದ್ದೇವೆ. ಹಾಗಾಗಿ ಅಲ್ಲಿ ಎಲ್ಲ ಟೀಚರ್ಸ್ಗಳಿಗೆ ಮತ್ತು ಅಲ್ಲಿರುವಂಥ SDMC ಅಧ್ಯಕ್ಷರುಗಳು ಬಂದು ತರಬೇತಿಯನ್ನು ತೆಗೆದುಕೊಂಡ್ರೆ ಅವ್ರದ್ದೇ ಶಾಲೆಯಲ್ಲಿರುವಂಥ ಜಾಗವನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ಒಂದು ತರಕಾರಿಗಳನ್ನು, ಹಣ್ಣುಗಳನ್ನು ಬೆಳೆದರೆ ಆ ಮಕ್ಕಳಿಗೆ ಅಲ್ಲಿಂದಲೇ ನಾವು ಮಕ್ಕಳಿಗೆ ಬಿಸಿ ಊಟ ಕೊಡಬೇಕಾದ್ರೆ ಅದೇ ಹಣ್ಣು ಅದೇ ತರಕಾರಿಯನ್ನು ಕೊಟ್ಟರೆ ನಿಜವಾಗ್ಲೂ ನಾವು ಮಾರ್ಕೆಟಿಗೆ ಹೋಗಿ ಮತ್ತೆ ತರಕಾರಿ ಥರ ಅವಶ್ಯಕತೆ ಇಲ್ಲ. ಆ ಮಗುವೂ ಕೂಡ ಆರೋಗ್ಯವಾಗಿರುತ್ತದೆ. ಇವತ್ತು ಎಲ್ಲ ಕಡೆ ನೋಡಿದಾಗ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಇರ್ಬೇಕಾದ್ರೆ ಹೇಳಿದರು, ಇವತ್ತು ನಮ್ಮಲ್ಲಿ ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅನಾರೋಗ್ಯಕ್ಕೆ ಪೀಡಿತರಾಗಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗಿದೆ ಅಂತ. ಖಂಡಿತವಾಗಲೂ ಕೂಡ ನಿಜ. ಇವತ್ತು ಅನಾರೋಗ್ಯದ ಮೇಲೆ ಪರಿಣಾಮ ಆಗ್ತಾ ಇರುವಂಥದ್ದು ನೇರವಾಗಿ ಆಹಾರ ಕ್ರಮದ ಪದ್ಧತಿ, ಜೀವನ ಒಂದು ಕ್ರಮದ ಪದ್ಧತಿ. ಹಾಗಾಗಿ ನಾವು ತಿನ್ನುವಂಥ ಆಹಾರ ಅಷ್ಟು ಒಂದು ಆರೋಗ್ಯಕರವಾಗಿದ್ದರೆ ಮನುಷ್ಯನು ಕೂಡ ಆರೋಗ್ಯಕರವಾಗಿರ್ತಾನೆ ಅಂತ ಹೇಳ್ತಾ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಇದೊಂದು ಮಾದರಿ ಆಗಬೇಕು. ಪ್ರತಿಯೊಂದು ಮನೆಯಲ್ಲೂ ಕೂಡ ನಮ್ಮಲ್ಲಿ ಏನು ಜಾಗ ಇದೆ ಆ ಜಾಗದಲ್ಲಿ ಒಂದು ಶೇಕಡ 50ರಷ್ಟು ಜಾಗವನ್ನಾರು ಕೂಡ ನಾನು ಸಾವಯವ ಕೃಷಿಗೆ ಮೀಸಲಾಗಿಟ್ಟಿರ್ತೇನೆ, ಮತ್ತು ಜೊತೆಗೆ ನಮ್ಮ ಮನೆಯಲ್ಲಿ ಟೆರೇಸ್ ಇದ್ದರೆ ಅಲ್ಲೂ ಕೂಡ ಒಂದು ಕೈತೋಟವನ್ನು ಮಾಡ್ತೇನೆ ಎನ್ನುವಂಥ ಒಂದು ಪರಿಕಲ್ಪನೆ, ಚಿಂತನೆ ಪ್ರತಿಯೊಬ್ಬರಲ್ಲೂ ಬಂದಾಗ ಮಾತ್ರ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಆರೋಗ್ಯಕರವಾಗಿದ್ದರೆ ಉಳಿದ ಸಮಾಜನೂ ಕೂಡ ಆರೋಗ್ಯವಂತರಾಗ್ತಾರೆ. ಈಗಾಗಲೇ ನಮ್ಮ ಜೊತೆ HR ನಾಯ್ಕ್ ಅವರು ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರು ಸೇರಿಕೊಂಡಿದ್ದಾರೆ. ಕೈತೋಟ ಕ್ರಾಂತಿ ಅಂತ ಹೇಳುವಂಥ ಯೋಜನೆ ಮುಂದಿನ 100 ಕಡೆಯಲ್ಲಿ ನಾವು ಹೀಗೆ ಮಾಡಬೇಕು ಅಂತ ಹೇಳುವಂಥ ಸಂಕಲ್ಪದೊಂದಿಗೆ ಹೋದ ವಾರದಲ್ಲಿ ಸುಮಾರು 70 ಜನರಿಗೆ ನಾವು ತರಬೇತಿಯನ್ನು ಕೊಡಬೇಕು ಅಂತೇಳಿ ನಮಗೆ ಹೆಸರು ನೋಂದಾವಣೆ ಆಗಿತ್ತು. 53 ಜನ ಬಂದಿದ್ದರು. ಅವರಿಗೆ ನಾವು
ತರಬೇತಿಗಳನ್ನು ಕೊಟ್ಟೆವು. ಅವರು ಟೀಚರ್ ಆಗಿ ನಮ್ಮ ಜೊತೆಗಿದ್ದಾರೆ. ಈಗ ಸುಮಾರು ಒಂದು 22 ಜನ ತುಂಬ ಪಕ್ಕಾ ಟೀಚರ್ ಆಗಿ ಈ ಥರದ ಕಾರ್ಯಕ್ರಮಗಳನ್ನಿದ್ದರೆ ಅವರು ನಮಗೆ ತರಬೇತಿಗಳನ್ನು ಕೊಡಲಿಕ್ಕೆ ಸಿದ್ಧವಾಗಿದ್ದಾರೆ. ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಿಮ್ಮ ಮನೆ ವಿಷಮುಕ್ತ ಆಗಬೇಕು ಅಂತ ಹೇಳುವಂಥ ಸಂಕಲ್ಪದೊಂದಿಗೆ ಇಲ್ಲಿಂದ ಹೋಗಬೇಕು. ನೀವು ವಾಪಸ್ ಹೋಗ್ತಾ ನಮ್ಮ ಮನೆಯ ಅಡಿಗೆ ಮನೆ ವಿಷಮುಕ್ತ ಆಗಬೇಕು, ಅದಕ್ಕೆ ಬೇಕಾದಂಥ ಸಲಹೆಗಳನ್ನು, ಸೂಚನೆಗಳನ್ನು, ನಿಮಗೇನು ಸಹಾಯ ಬೇಕು ಅದನ್ನು ನಾವು ಮಾಡ್ತೇವೆ. ಹಣ ಅಂತೂ ಇಲ್ಲ, ಬಾಕಿ ಉಳಿದ ಎಲ್ಲ ಸಹಾಯವನ್ನು ನಾವು ಸಿದ್ಧವಾಗಿ ಮಾಡ್ತೇವೆ. ಈಗಾಗಲೇ ಪ್ರಾಕ್ಟಿಕಲಾಗಿ ನಾವು ಸಕ್ಸಸ್ ಆಗಿದ್ದೇವೆ. ಕಳೆದ 8 ವರ್ಷಗಳಿಂದ ಮಂಗಳೂರಿನಲ್ಲಿ ಸಾವಯವ ತರಕಾರಿ ಮತ್ತು ದಿನಸಿಗಳನ್ನು ಮಾರಾಟ ಮಾಡಿ ಸಾವಿರಾರು ಗ್ರಾಹಕರು ನಮ್ಮಲ್ಲಿಗೆ ಬರ್ತಾ ಇದ್ದಾರೆ. ನಮ್ಮ ಟೀಮ್ ಇದೆ, ಅದು ಸಾವಯವ ಪಕ್ಕ ಹೌದು ಅಂತ ಹೇಳುವಂಥ ಒಂದು ತನಿಖೆಯ ಗ್ರೂಪ್ ಇದೆ ನಮ್ಮ ಹತ್ರ. ಅದು ಹೋಗಿ ಅದು ಸಾವಯವ ಹೌದು ಅಂತ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ನಮ್ಮಲ್ಲಿ ತುಂಬ ಗ್ರಾಹಕರು ನಮ್ಮ ಜೊತೆ ನಮ್ಮ ಕೆಲಸವನ್ನು ಪ್ರೋತ್ಸಾಹ ಮಾಡಿ ಬೆಂಬಲಿಸಿದ್ದಾರೆ. ನಾವೇನೇನು ಸಾಧನೆ ಮಾಡಿದ್ದೇವೆ, ಇನ್ನು ಮುಂದೆ ಏನು ಮಾಡಲಿಕ್ಕಿದೆ ಅಂತ ಹೇಳುವುದನ್ನು ನಿಮಗೆ ಈಗಾಗಲೇ ಎಲ್ಲರಿಗೂ ಸಹ ಕೊಟ್ಟಿದ್ದೇವೆ. ನೀವು ಅದನ್ನು ಒಂದು ಸರಿ ಮುಂದೆ ನೋಡಿ. ನಮ್ಮ ಜೊತೆ ನೀವು ಯಾವುದಕ್ಕೂ ಸಹ ಬರಬಹುದು. ನಮ್ಮ ಸಾವಯವ ಸಂತೆಗೆ ಬರ್ಬೋದು. ಕೈತೋಟ ಕ್ರಾಂತಿ ಅಂತ ಹೇಳುವಂಥ ಯೋಜನೆ ನಿಮಗೆ ಮಾಡಬೇಕಾದ್ರೆ, ನೀವು ನಿಮ್ಮ ಮನೆಯಲ್ಲಿ ಮಾಡಬೇಕಾದ್ರೆ ಮಿನಿಮಮ್ 10 ಜನ ಇದ್ದರೆ ಸಾಕು. ನಾವು ಬಂದು ಫ್ರೀ ಕ್ಲಾಸ್ ಕೊಡ್ತೇವೆ, ಹಣ ಕೊಡಲಿಕ್ಕಿಲ್ಲ. ಏನು ಅದರಲ್ಲಿ ಏನು ವಿಷಯ ಹೇಳ್ತೇವೆ ಅಂತ ಹೇಳಿದರೆ, ಸಣ್ಣ ಜಾಗದಲ್ಲಿ ತರಕಾರಿಯನ್ನು ಹೇಗೆ ಬೆಳೆಸೋದು, ಯಾಕೆ ಬೆಳೆಸೋದು, ನಾವು ವಿಷಮುಕ್ತ ಅಂತ ಹೇಳ್ತೇವೆ. ಮಾರುಕಟ್ಟೆಯಲ್ಲಿ ನಮಗೆ ಸಾವಯವ ಅಂತ ಹೇಳ್ತಾರೆ, ಆದರೆ ಸಾವಯವ ಅಂತ ಹೇಳುವಂಥದ್ದು ಗ್ಯಾರಂಟಿ ಇರುವುದಿಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ನಾವೇ ಬೆಳೆದರೆ ನಮಗೆ ಗ್ಯಾರಂಟಿಯಿಂದ ನಾವು ತರಕಾರಿಯನ್ನು ಉಪಯೋಗಿಸ್ಬೋದು. ಎರಡನೇ ವಿಚಾರ ಏನೆಂದರೆ, ಇವತ್ತು ನಗರ ಬೆಳೀತಾ ಬರ್ತಿರುವಂಥ ಸಮಸ್ಯೆ ಏನೆಂದರೆ, ಪಕ್ಕದ ಕಂಪೌಂಡಿಂದ ಹೂ ಕದ್ದು ನಮ್ಮ ಮನೆಯ ದೇವರಿಗೆ ಇಡ್ತಾರೆ. ಇದು ತಪ್ಪಿಸ್ಬೇಕು. ಇದಕ್ಕೆ ಪರ್ಯಾಯ ಏನು? ನಾವು ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಹೂವಿನ ಗಿಡಗಳನ್ನೇ ಬೆಳೆಸೋದು ತೀರ್ಮಾನ ಮಾಡಿ. ನಿಮಗೆ ಬೇಕಾದಂಥ ತರಬೇತಿ, ಗಿಡ, ಗೊಬ್ಬರ, ಗೋಮೂತ್ರ ಏನು ಬೇಕು ಹೇಳಿ, ನಾವು ಅದನ್ನು ಎಲ್ಲವೂ ಒಟ್ಟಿಗೆ ಸೌಲಭ್ಯ ಸಹಿತ ಸಿಗುವ ಹಾಗೆ ಮುಂದಿನ ಆಗಸ್ಟ್ 20 ನಂತರ ನಮ್ಮ ಸಂತೆಯಲ್ಲಿ ನಾವು ಸಿಗುವ ಹಾಗೆ ಮಾಡ್ತೇವೆ. ನಾವು ತರಕಾರಿಯನ್ನು ನಮ್ಮ ಇದರಲ್ಲೇ ಬೆಳಿಬೇಕು. ಅದಕ್ಕೆ ಸಿಸ್ಟಮ್ಸ್ ಇದೆ. ಸಣ್ಣ ಜಾಗದಲ್ಲೂ ಸಹ ತರಕಾರಿಯನ್ನು ಬೆಳಿಬೋದು. ಪಾಟಲ್ಲಿ ಬೆಳಿಬೋದು, ಗ್ರೋ ಬ್ಯಾಗಲ್ಲಿ ಬೆಳಿಬೋದು, ಸಣ್ಣ ಕುಂಡಗಳನ್ನು ಇಟ್ಕೊಬಿಟ್ಟು ಬೆಳಿಲಿಕ್ಕೆ ಅವಕಾಶ ಇದೆ. ಅದನ್ನು ಬೆಳೆದಾದರೆ ನಮ್ಮ ತರಕಾರಿ ನಮಗೆ ಗೊತ್ತಿದೆ. ನಂತರ ಇನ್ನೊಂದು ಮೂರನೇ ಒಂದು ಪಾಯಿಂಟ್ಸ್ ಏನಿದೆ, ನಾವು ತರಕಾರಿಯನ್ನು ಈಗ ರೆಗ್ಯುಲರ್ ಆಗಿ ತರ್ತಾ ಇರ್ತೀವಿ. ನಾವು ಒಂದೇ ಟೈಪ್ ತರಕಾರಿಯನ್ನು ತಿಂತಾ ಇರ್ತೀವಿ. ಅವಾಗೇನಾಗುತ್ತೆ, ನಮ್ಮ ಸಿಸ್ಟಮಲ್ಲಿ ನಮಗೆ ಬೇಕಿರುವಂಥ ಪ್ರೋಟೀನ್ಸ್ಗಳು, ವಿಟಮಿನ್ಸ್ಗಳು, ಮಿನರಲ್ಸ್ಗಳು ನಮಗೆ ಟೋಟಲ್ ಆಗಿ ಸಿಗಲ್ಲ. ಕೆಲವಷ್ಟೇ ಇದನ್ನು ನಾವು ಇದು ಮಾಡ್ತಾ ಇರೋದನ್ನು ತರ್ತಾ ಇರೋದ್ರಿಂದ, ಸಿಗ್ತಾ ಇರೋದ್ರಿಂದ ನಮಗೆ ಅಷ್ಟು ಮಾತ್ರ ಸಿಗುತ್ತೆ. ಇನ್ನು ಉಳಿದದ್ದು ನಮಗೆ ಕಾಣಿಸ್ಕೊಳ್ತವೆ. ವಿಟಮಿನ್ ಬಿ ಸ್ಕ್ಯಾರ್ಸಿಟಿ ಇರ್ಬೋದು, ವಿಟಮಿನ್ ಎ ಸ್ಕ್ಯಾರ್ಸಿಟಿ ಇರ್ಬೋದು. ಅದನ್ನು ಬೇರೆ ಬೇರೆ ರೀತಿಯಿಂದ ಹೇಳ್ತೀವಿ. ನಾವು ಸ್ಕರ್ವಿ ಡಿಸೀಸ್ ಅಂತ ಹೇಳ್ತೀವಿ, ಕಾಶಿಯೋಕರ್ ಅಂತ ಹೇಳ್ತೀವಿ. ಬೇರೆ ಬೇರೆ ಡಿಸೀಸಿಂದ ಡಾಕ್ಟರ್ ಹೇಳ್ತಾರೆ. ಡಿಸೀಸ್ ಅಲ್ಲ ಅದು, ಆ್ಯಕ್ಚುಲಿ ಡೆಫಿಷಿಯನ್ಸಿ ಆಫ್ ಮಿನರಲ್ಸ್ ಆರ್ ವಿಟಮಿನ್ಸ್. ಅದನ್ನು ನಾವು ನೆಕ್ಸ್ಟು ಪೂರೈಕೆ ಮಾಡಬೇಕಾದ್ರೆ ಟ್ಯಾಬ್ಲೆಟ್ಸ್ ತೊಗೊಳ್ಬೇಕು. ಐರನ್ ಟ್ಯಾಬ್ಲೆಟ್ಸ್ ಇರ್ಬೋದು, ಇಲ್ಲ ವಿಟಮಿನ್ ಬಿ ಟ್ಯಾಬ್ಲೆಟ್ಸ್ ಇರ್ಬೋದು, ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ ಇರ್ಬೋದು. ಇವೆಲ್ಲ ಏನು ಆ್ಯಕ್ಚುಲಿ ಇವೆಲ್ಲ ಬರ್ತಾ ಇರೋದು ನಮಗೆ ಪ್ಲ್ಯಾಂಟ್ಸ್ ಮೂಲದಿಂದ ಬರ್ತವೆ. ಆದರೆ ಅದನ್ನು ನಾವು ನಮ್ಮ ದಿನನಿತ್ಯದ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸೇರಿಸ್ಕೊಳ್ತಾ ಇಲ್ಲ. ಆದ್ದರಿಂದ ನಾವು ಅದನ್ನು ಪೂರೈಕೆ ಮಾಡಬೇಕಾದ್ರೆ ಟ್ಯಾಬ್ಲೆಟ್ಸ್ ನುಂಗಬೇಕು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಬಿಟ್ಟು ನ್ಯೂಟ್ರಿಷನಲ್ ಆಸ್ಪೆಕ್ಟು, ನೆಕ್ಸ್ಟು ಹಜಾರ್ಡಸ್ ಆಸ್ಪೆಕ್ಟು ಅಂದರೆ ಏನು ಮೆಟಲ್ಸ್, ಹೆವಿ ಮೆಟಲ್ಸು, ಪೆಸ್ಟಿಸೈಡ್ಸು ಇವು ಏನು ಬರ್ತವೆ ಅದರ ಬಗ್ಗೆ ಇದಿಷ್ಟನ್ನು ತಿಳ್ಕೊಂಡದ್ದಾದರೆ ನಾವೇ ತರಕಾರಿ ಬೆಳಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಬರ್ತವೆ. ಸಂಪೂರ್ಣವಾಗಿ ಗಿಡದಲ್ಲೇ ಹಣ್ಣಾಗ್ಲಿಕ್ಕೆ ಬಿಡಬೇಕು. ಈ ತರಕಾರಿಯನ್ನು ಸಂಪೂರ್ಣವಾಗಿ ನಾವು ಗಿಡದಲ್ಲೇ ಹಣ್ಣಾಗ್ಲಿಕ್ಕೆ ಬಿಡಬೇಕು. ಹಣ್ಣಾದ ನಂತರವೇ ಅದನ್ನು ಕಟಾವು ಮಾಡಬೇಕು. ತೆಗೆದ ನಂತರ ಅದರ ಬೀಜವನ್ನು ನಾವೇನು ಮಾಡಬೇಕು ಅಂತ ಹೇಳಿದರೆ, ಬಿಸಿಲಲ್ಲಿ ಒಣಗಿಸಬಾರ್ದು. ಚೆನ್ನಾಗಿ ನೀರಲ್ಲಿ ತೊಳೆದು ನೆರಳಲ್ಲಿ ಒಣಗಿಸಬೇಕು. ಅದರ ಮಾಯಿಶ್ಚರ್ ಹೋಗುವಷ್ಟು, ಒಂದು 5 ದಿವಸ, 6 ದಿವಸ, 8 ದಿವಸ ಎಷ್ಟಾ ತೊಂದರೆ ಇಲ್ಲ, ಅದನ್ನು ನೆರಳಲ್ಲೇ ಒಣಗಿಸಬೇಕು. ನಂತರ ಏನು ಮಾಡಬೇಕು, ಇದ್ರ ಬೀಜ ಆಯ್ಕೆ ಮಾಡುವ ಇದರಲ್ಲಿ ಈ ತೊಟ್ಟು ಭಾಗ ಇರ್ತದೆ. ತೊಟ್ಟು ಭಾಗದ ಮತ್ತು ಇದರಿಂದ ಸಾಧಾರಣ ಒಂದು 2/3 3ರಲ್ಲಿ 2 ಅಂಶ ಕೆಳಭಾಗದ್ದು, ಅಂದರೆ ಈ ಥರ ತೊಟ್ಟಿನ ಹತ್ತಿರದ್ದು ಬೇಡ, ಕೆಳಭಾಗದನ್ನು ಇರೋ ಬೀಜಗಳನ್ನು ಮಾತ್ರ ಆಯ್ಕೆ ಮಾಡಬೇಕು. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಹೆಣ್ಣು ಹೂಗಳು ಹುಟ್ಟುವಂಥ ಸಂದರ್ಭಗಳು ಜಾಸ್ತಿ ಇರ್ತದೆ ಅದನ್ನು ಕೆಳಭಾಗದಲ್ಲಿ. ಮೇಲ್ಭಾಗದಲ್ಲಿ ಗಂಡು ಹೂಗಳು ಹುಡ್ತದೆ. ಸೊ ಇಷ್ಟನ್ನು ನಾವು ಬೀಜಗಳ ಆಯ್ಕೆ ಮಾಡುವಾಗ ನಾವು ಇದನ್ನು ಸ್ಟೋರ್ ಮಾಡಲಿಕ್ಕೆ ಇನ್ನೊಂದಷ್ಟು ಕೆಲಸಗಳಿರ್ತವೆ. ನಾವೀಗ ಫ್ರಿಜ್ ಇದನ್ನೆಲ್ಲ ಯೂಸ್ ಮಾಡ್ತೇವೆ. ಅತಿ ಸುಲಭ ವಿಧಾನ ಏನು ಅಂತ ಹೇಳಿದರೆ, ನಾವು ಇದನ್ನು
ಮಾಯ್ಶ್ಚರ್ ಇಲ್ಲದಾಗಿ ನೋಡ್ಕೊಳ್ಬೇಕು. ಅಂದರೆ ನೆರಳಲ್ಲಿ ಒಣಗಿಸ್ತೇವೆ ಅಲ್ಲ, ಅದರ ನೀರಿನಂಶ ಸಂಪೂರ್ಣ ಒಣಗುವ ಹಾಗೆ ನೋಡಿಕೊಳ್ಬೇಕು. ಅದು ಒಣಗಿದ ನಂತರ ಏರ್ ಟೈಟ್, ಅಂದರೆ ಆಮ್ಲಜನಕ ಅದಕ್ಕೆ ಸಿಕ್ಕದಂಥ ಒಂದು ಪಾಲಿಥಿನ್ ಇದಿರ್ಬೋದು ಅಥವಾ ಡಬ್ಬದಲ್ಲಿ ಸ್ಟೋರ್ ಮಾಡಿದರೆ ಏನು ಆಗೋದಿಲ್ಲ. ಅಂದರೆ ಯಾವುದೇ ಗಿಡ ಹುಟ್ಟಬೇಕು ಅಥವಾ ಫಂಗಸ್ ಬರಬೇಕಿದ್ರೆ 2 ಕಂಡೀಷನ್ ಇರ್ತದೆ. ಒಂದು ಮಾಯ್ಶ್ಚರ್ ಇರಬೇಕು, ಇಲ್ಲ ಅಂದರೆ ಅದಕ್ಕೆ ಆಕ್ಸಿಜನ್ ಸಿಗಬೇಕು. ಇದು 2 ಸಿಕ್ಕಿಲ್ಲ ಅಂದರೆ ಆ ಬೀಜ ಸುರಕ್ಷಿತವಾಗಿ ಇರ್ತದೆ. ನಾನು ತುಂಬ ಗೆಡ್ಡೆಗಳನ್ನು ಬೆಳೆಯುವ ಸುಮಾರು ನನ್ನಲ್ಲಿ 64 ವೆರೈಟಿ ಗೆಡ್ಡೆಯನ್ನು ಬೆಳಿತೇನೆ. ಗೆಡ್ಡೆಗಳನ್ನು ಸ್ಟೋರ್ ಮಾಡೋದೇ ನಮಗೆ ದೊಡ್ಡ ಸಮಸ್ಯೆ. ಅಂದರೆ ಅದನ್ನು ಸ್ಟೋರ್ ಮಾಡಲಿಕ್ಕೆ ಸುಲಭ ವಿಧಾನ ನಾವು ಮಾಡ್ತಾ ಇರೋದು ಏನಂತ ಹೇಳಿದರೆ, ಗೆಡ್ಡೆಗಳನ್ನು ಬೀಜಗಳನ್ನು ಒಂದು ಬಕೆಟಲ್ಲಿ ಏನು ಮಾಡ್ತೇವೆ ಅಂದರೆ, ಒಂದು ಲೇಯರ್ ಮಣ್ಣು ಹಾಕ್ತೇವೆ, ಅದರ ಮೇಲೆ ಗೆಡ್ಡೆಗಳನ್ನು ಇಡ್ತೇವಲ್ಲ, ಅಲ್ಲಿ ಎಗೇನ್ ಮಣ್ಣು ಹಾಕ್ತೇವೆ, ಎಗೇನ್ ಅದಕ್ಕೆ ಗೆಡ್ಡೆಗಳನ್ನು ಇಡ್ತೇವೆ. ಸೊ ಈ ರೀತಿ ನಾವು ಮಳೆಗಾಲದಿಂದ ನೆಕ್ಸ್ಟ್ ಸೆಷನ್ಗೆ ಬೇಕಾದಷ್ಟು ನಮ್ಮ ನಾಟಿ ಹಂತಕ್ಕೆ ಯಾವಾಗ ಬೇಕಾ ಅಲ್ಲಿವರೆಗೆ ಇದು ಮಾಡಿ. ಇದರಲ್ಲಿ 2 ಕಂಡೀಷನ್ಸ್ ಇರ್ತದೆ. ಒಂದೇನೆಂದರೆ ಅದನ್ನು ನೆರಳಲ್ಲೇ ಇಡಬೇಕು, ನೆರಳಿನ ಭಾಗದಲ್ಲಿ ಇಡಬೇಕು ಯಾವುದು ಬಕೆಟನ್ನು, ಮತ್ತು ಅದಕ್ಕೆ ಯಾವುದೇ ಕಾರಣಕ್ಕೂ ಸಹ ಮಾಯ್ಶ್ಚರ್ ನೀರು ಬೀಳದಾಗೆ ನೋಡ್ಕೊಳ್ಬೇಕಾಗ್ತದೆ, ನೀರಿನ ಇದು ಬೀಳದಾಗೆ ನೋಡ್ಕೊಳ್ಬೇಕಾಗ್ತದೆ. ಈ 2 ಇದಿಟ್ಟಾಗ ನಾವು ಗೆಡ್ಡೆಗಳು, ನಾವು ಹಿಂದಿನವರು ನಮಗೆ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಸೆಗಣಿಯನ್ನು ಲೇಪನ ಮಾಡ್ತಾ ಇದ್ರು, ಸೆಗಣಿಯನ್ನು ಲೇಪನ ಮಾಡಿ ಅದನ್ನು ಸ್ಟೋರ್ ಮಾಡಿ ಕೊಳ್ತಾ ಇದ್ರು. ಸೊ ಇದು ಇಷ್ಟು ಬೀಜ ಮತ್ತು ಅದನ್ನು ಹೇಗೆ ಸ್ಟೋರ್ ಮಾಡ್ಬೋದು.